ಹೇಳಿ ಎಂತ ಪ್ರಶ್ನೆಗಳು? 30 ಜನ ಸರ್ವೇಯರ್ ಬಂದಿದ್ದಾರಂತೆ, ಏನು ಯಾವುದಕ್ಕೆ? ನೋಡಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ಪುತ್ತೂರು, ಸುಳ್ಯ ಮತ್ತು ನಮ್ಮ ಬೆಳ್ತಂಗಡಿ, ಬಂಟ್ವಾಳ ಈ ಭಾಗದಲ್ಲಿ ಸುಮಾರು 20 ವರ್ಷದಿಂದ ಏನು ಅಕ್ರಮ ಸಕ್ರಮ ಜಾಗ ರೈತರಿಗೆ ಗ್ರಾಂಟ್ ಆಗಿದೆ, ಇವತ್ತಿನವರೆಗೆ ಅವರಿಗೆ ಪೋಡಿ ಆಗಲಿಲ್ಲ, ಅಂದರೆ RTC ಆಗಲಿಲ್ಲ, ಇಂಡಿಪೆಂಡೆಂಟ್ RTC ಆಗಲಿಲ್ಲ. ಯಾರಿಗೂ ಕೂಡ ಅವರ ಜಾಗದಲ್ಲಿ ಕೃಷಿ ಮಾಡಿದರೂ ಕೂಡ ಮನೆ ಕಟ್ಟಲಿಕ್ಕೆ ಲೋನ್ ತಗೊಳ್ಳಿಕ್ಕೆ ಆಗೋದಿಲ್ಲ, ಇಲ್ಲಾಂತಂದರೆ ಅದನ್ನು ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ, ಬ್ಯಾಂಕ್ ಲೋನ್ಲಿಗೆ ಎಲ್ಲಿಗೂ ಹೋಗಲಿಕ್ಕೆ ಅವರಿಗೆ ಆಗೋದಿಲ್ಲ. ಅಂದರೆ ಒಂದು ಸರ್ವೆ ನಂಬರಲ್ಲಿ ಜಾಯಿಂಟ್ RTCಯಲ್ಲೇ ಅವರು ಇದ್ದಾರೆ. ಎಷ್ಟೋ ಜನ 10 ವರ್ಷದಿಂದ ತಾಲೂಕು ಆಫೀಸಿನ ಬಾಗಿಲು ಬಡಿಯುವಂಥ ಕೆಲಸ, ಅಲ್ಲಿ ಹೋದರೆ ಅದಕ್ಕೆ 1 to 9 ಮಾಡಬೇಕು, ಆನಂತರ ವರ್ಷಗಟ್ಟಲೆ ಅರ್ಜಿ ಕೊಟ್ಟು ಕಾದವರು ಇದ್ದಾರೆ. ನಮ್ಮ ಸರ್ಕಾರ ಬಂದ ನಂತರ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಈ ಏನು ಖಾತಾ ಮಾಡಿಕೊಡುವಂಥದ್ದು ಕೆಲಸ, ಅದರ ಜೊತೆ ಅವರಿಗೆ RTC ಕೃಷಿಕರಿಗೆ RTC ಮಾಡಿಕೊಡುವಂಥ ಕೆಲಸಕ್ಕೆ ಇದನ್ನು ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಇಡೀ ರಾಜ್ಯದಲ್ಲಿರುವಂಥ ರೈತರ RTCಗಳು ಆಗಬೇಕು. ಆ ಮುಖಾಂತರ ಅವರ ಆಸ್ತಿಗೆ ಅವರ ಏನು ಮಾಲಕತ್ವ ಇದೆ ಅದು ಅವರಿಗೆ ಸಿಗಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಪೋಡಿ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡಿದೆ. ಈಗ ಮೊದಲು 1 to 9 ಇದ್ದದ್ದನ್ನು 1 to 5 ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಿಂದೆ ಅಸಿಸ್ಟೆಂಟ್ ಕಮಿಷನರ್ಗೆ ಇದರ ಚಾರ್ಜ್ ಇತ್ತು, ಅದನ್ನು ತಹಸೀಲ್ದಾರರಿಗೆ ಮಾಡಿ ತಹಸೀಲ್ದಾರರ ಮುಖಾಂತರ ಸರ್ವೇಯರಿಗೆ ಹೋಗಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಅದು ನಾಡಿದ್ದು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಬರ್ತಾರೆ 16ನೇ ತಾರೀಕಿಗೆ. ಆ 16ನೇ ತಾರೀಕಿಗೆ ಬರುವ ದಿವಸ ಸುಮಾರು ಕನಿಷ್ಠ 15,000 ಜನರಿಗೆ ಪೋಡಿಗಳನ್ನು RTCಯನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ನಾವು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಆ ಪ್ರಕಾರ ಸುಮಾರು 30 ಜನ ಸರ್ವೇಯರು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅವರು ಎಲ್ಲ ಕಡೆ ತಮ್ಮ ಏನು ಬಹು ದಿನದ ಬೇಡಿಕೆ ಇತ್ತು ನಮ್ಮ RTC ಮಾಡುವಂಥದ್ದನ್ನು, ಅದನ್ನು ಎಲ್ರಿಗೂ ಉಚಿತವಾಗಿ, ಯಾರೂ ಕೂಡ ರೈತರು ಅವರಿಗೆ ಇದು ನಮ್ಮಲ್ಲಿಗೆ ಬಂದಿದ್ದಾರೆ ಅವರಿಗೆ ಸತ್ಕಾರ ಮಾಡುವಂಥದ್ದು, ಅವರಿಗೆ ಅದರಲ್ಲಿ ಏನು ವ್ಯವಹಾರ ಮಾಡುವುದನ್ನು ದುಡ್ಡು ಕೊಡುವುದನ್ನು ಮಾಡುವ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಪೋಡಿ, ಆಟೋಮೆಟಿಕ್ RTC ಕಂದಾಯ ಇಲಾಖೆಯಿಂದ ನಿಮಗೆ ಬರ್ತದೆ. 1 to 9 ಅವರೇ ಮಾಡ್ತಾರೆ, ಸರ್ವೆಯನ್ನು ಅವರೇ ಮಾಡ್ತಾರೆ. ಅವರಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ನಿನ್ನೆ ಕಲ್ಪಿಸಿದ್ದೀವಿ. 30 ಜನ ಸರ್ವೇಯರ್ ಬಂದವರಿಗೆ ಇಲ್ಲಿ ಉಳ್ಕೊಳ್ಳಿಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳಿರಲಿಲ್ಲ. ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ. ಅವರಿಗೂ ಕೂಡ ನಮಗೆ ನಮ್ಮ ರೈತರಿಗೆ ಸೇವೆ ಕೊಡುವ ದೃಷ್ಟಿಕೋನ ಇಟ್ಕೊಂಡು ಅವರಿಗೆ ಉಳ್ಕೊಳ್ಳಿಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿದ್ದೀವಿ. ಅವರು ಮುಂದಿನ 1 ತಿಂಗಳಲ್ಲಿ 15 ದಿವಸದಲ್ಲಿ ಎಲ್ಲ ಜಾಗವನ್ನು ಸರ್ವೆ ಮಾಡಿ ಅವರಿಗೆ ಪೋಡಿ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ನಾನು ತನ್ಮೂಲಕ ವಿನಂತಿ ಮಾಡಿಕೊಳ್ಳೋದು, ಯಾರು ಕೂಡ ಇದಕ್ಕೆ ದುಡ್ಡಿಗೆ ನಿಮಗೆ ಬೇಡಿಕೆ ಬಂದರೆ ಕೊಡುವ ಅವಶ್ಯಕತೆಗಳು ಇಲ್ಲ. ಪೋಡಿ ಅದರಷ್ಟಿಗೆ ಸರ್ಕಾರ ನಿಮಗೆ ಮಾಡಿಕೊಡ್ತದೆ. ನೀವು ಸರ್ಕಾರದ ಪರವಾಗಿರಬೇಕು. ಇಷ್ಟು ವರ್ಷ 20 ವರ್ಷದಿಂದ ಯಾರೂ ಮಾಡದ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು, ಕೃಷ್ಣ ಬೈರೇಗೌಡರು ಅತ್ಯಂತ ಆಸಕ್ತಿ ವಹಿಸಿಕೊಂಡು ಈ ಕೆಲಸವನ್ನು ಮಾಡ್ತಾಯಿದ್ದಾರೆ. ಎಲ್ಲ ರೈತರು ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೀನಿ.